ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ಸಹಕಾರಿ ಇಲಾಖೆಯ ಆಳ ಅಗಲವನ್ನು ಬಲ್ಲ ಇವರು ಸಚಿವರಾಗಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಬಳಿಕ ಮಾತನಾಡಿದ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ತತ್ವಗಳ ಸರಿಯಾದ ಪಾಲನೆಯಾಗುತ್ತಿದೆ. ಸಹಕಾರಿ ಆಂದೋಲನದ ಬೇಡಿಕೆ ಈಡೇರಿಸುವುದು ನಮ್ಮ ಮುಖ್ಯ ಜವಾಬ್ದಾರಿಯಾಗಿದೆ. ಇದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ರೈತರಿಗೆ ಸಾಲ ನೀಡಿಕೆಯಲ್ಲಿ ಬ್ಯಾಂಕ್ಗಳಿಗೆ ಹೆಚ್ಚಿನ ಲಾಭ ಇರದಿದ್ದರೂ ವ್ಯವಸಾಯೇತರ ಸಾಲ ನೀಡಿಕೆಯಲ್ಲಿ ಅದನ್ನು ಸರಿದೂಗಿಸುವ ಕೆಲಸವನ್ನು ಎಸ್ಸಿಡಿಸಿಸಿ ಬ್ಯಾಂಕ್ ಮಾಡುತ್ತಿದೆ. ಈ ಮೂಲಕ ಇತರ ಬ್ಯಾಂಕ್ಗಳಿಗೆ ಮಾದರಿಯಾಗಿದೆ. ಬ್ಯಾಂಕ್ ಅಧ್ಯಕ್ಷರಿಂದ ಹಿಡಿದು ಸಿಬ್ಬಂದಿಯವರೆಗೆ ಎಲ್ಲರೂ ಗ್ರಾಹಕರ ಹಿತಚಿಂತನೆಯನ್ನು ಕಾಯುತ್ತಿರುವುದು ಖುಷಿಯ ವಿಚಾರ ಎಂದರು. ನಮ್ಮೆಲ್ಲರ ಸಹಕಾರಿಗಳ ಉದ್ದೇಶ ಏನೆಂದರೆ ಸಹಕಾರಿ ಆಂದೋಲನದಿಂದ ಪ್ರಯೋಜನ ಪಡೆದು ಹಳ್ಳಿಗಾಡುಗಳ ಜನರು ಕೂಡ ಮುಂದೆ ಬರಬೇಕು, ಬ್ಯಾಂಕ್ ಸೇವೆಗಳನ್ನು ಪಡೆಯಬೇಕು. ಇದು ಜನರ ಆಂದೋಲನವಾಗಿದ್ದು ಯುವಕರು ಮಹಿಳೆಯರು ಭಾಗಿಯಾಗಬೇಕು ಎನ್ನುವ ಆಶಯ ನಮ್ಮದು ಎಂದರು. ನೌಕರಿಗೆ ಸೇವಾ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 10 ವರ್ಷಗಳ ಹಿಂದೆ ವೈದ್ಯನಾಥನ್ ವರದಿಯಲ್ಲಿದ್ದ ನ್ಯೂನತೆಯನ್ನು ಸರಿಪಡಿಸಿಕೊಳ್ಳುವುದು, ಏಕಾಏಕಿ ಕೆಲಸದಿಂದ ಕೈಬಿಡದಂತೆ ದೂರು ಬಂದಲ್ಲಿ ಸರಿತಪ್ಪು ಆಲೋಚಿಸಿ ಕಾರ್ಯಪ್ರವೃತ್ತರಾಗಲು ಕಮಿಟಿ ರೂಪಿಸಲು ಸೇವಾ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕ್ ಸಿಇಒ ಗೋಪಿನಾಥ್ ಭಟ್, ನಿರ್ದೇಶಕರಾದ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಆದ ನಂತರ ಅವರು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ. ನಮ್ಮ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು ಸಹಕಾರ ಇಲಾಖೆಯ ಆಳವನ್ನು ಎಲ್ಲವನ್ನೂ ತಿಳಿದುಕೊಳ್ಳ ಒಬ್ಬ ವ್ಯಕ್ತಿ. ನಾನು ನನ್ನ 30 ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಇಂಥ ಸಹಕಾರಿ ಸಚಿವರನ್ನು ನಾನು ನೋಡಿರಲಿಲ್ಲ. ಎಲ್ಲ ಆಳವನ್ನು ತಿಳಿದಿದ್ದಾರೆ. ಯಾವ ಈ ಸಹಕಾರಿ ಇಲಾಖೆಯ ಎಲ್ಲ ಆಗು ಹೋಗುಗಳನ್ನು ತಿಳಿದ ಒಬ್ಬ ಡಿಸಿ ಬ್ಯಾಂಕಿನ ಬಹಳ ವರ್ಷಗಳಿಂದ ಡಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಎಫೆಕ್ಟ್ ಬ್ಯಾಂಕಿನ ಅಧ್ಯಕ್ಷರಾಗಿ ಇಟ್ಕೊಂಡು ಸಹಕಾರಿ ಇಲಾಖೆ ಎಲ್ಲ ಒಳ ಹೊರಗಿನ ಎಲ್ಲ ವಿಷಯಗಳನ್ನು ತಿಳ್ಕೊಂಡಂತ ಒಬ್ಬ ವ್ಯಕ್ತಿ ಇವತ್ತು ಸಹಕಾರಿ ಸಚಿವರಾಗಿದ್ದಾರೆ. ಅವರೇ ಕೆಎನ್ ರಾಜಣ್ಣ ಅವರು. ಸೊಸೈಟಿಯ ವಿಶಿಷ್ಟ ವ್ಯವಹಾರಗಳು ಕೂಡ ನಡೆಸತಕ್ಕಂಥ ಜವಾಬ್ದಾರಿ ಅವರಿತ್ತು. ಅವರಿಗೆ ಸೇವಾ ಭದ್ರತೆ ಇರೋದು. ಸೇವಾ ಭದ್ರತೆ ಬೋರ್ಡ್ ಅಲ್ಲಿ ಅವ್ರು ಬೇಕಿಲ್ಲ ನೀವು ತೆಗೆದಾಕಿದ್ದೀವಿ ಅಂತ ಹೇಳಿ ರೆಸಲ್ಯೂಷನ್ ಮಾಡಿ ಯಾವುದೇ ಒಂದು ಸಣ್ಣ ಆಪಾದನೆನೋ ಮತ್ತೆ ರಾಜಕೀಯ ದುರುದ್ದೇಶದಿಂದನೋ ಬೇರೆ ಯಾವುದೇ ಕಾರಣದಿಂದ ಅದು ಆಗ್ಬೋದು, ಅವರನ್ನ ಏಕಾಏಕಿ ಕೆಲಸದಿಂದ ತೆಗಿತಕ್ಕಂಥದ್ದು, ಅವರಿಗೆ ಸರಿಯಾದಂತಹ ಸಂಬಳ ಮತ್ತೆ ಏನೆಲ್ಲ ಸವಲತ್ತುಗಳು ದೊರಕುತ್ತವೆ ಅವರಿಗೆ ಅದೆಲ್ಲರೂ ಕೂಡ ಸರಿಯಾಗಿ ದೊರಕೋದಿಲ್ಲ ಅಂತಕ್ಕಂಥ ದೂರುಗಳು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ನಮ್ಮ ಕಾಯ್ದೆನಲ್ಲಿ ಇದ್ದಂಥ ಕಲಂ 128A ತಿದ್ದುಪಡಿಯನ್ನ ಮಾಡಿ ಈಗಾಗಲೇ ಅದು ವಿಧಾನಮಂಡಲದಲ್ಲೂ ಕೂಡ ಅದಕ್ಕೆ ಒಪ್ಪಿಗೆ ದೊರೆತಿದೆ, ಮತ್ತೆ ಗವರ್ನರ್ ಒಪ್ಪಿಗೆ ಕೂಡ ದೊರೆತಿದೆ. ಈಗ ರೂಲ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಆ ರೂಲ್ಸ್ ಕೂಡ ಅಂತಿಮ ಹಂತದಲ್ಲಿದೆ. ಅದು ಲಾ ಮಿನಿಸ್ಟರ್ ವೆಟಿಂಗ್ಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆದಷ್ಟು ಜಾಗ್ರತೆ ಈ ವಾರದಲ್ಲಿ ಕೂಡ ವೆಟಿಂಗ್ ಅನ್ನು ಮಾಡಿ ನಾವು ಅದನ್ನು ಜಾರಿ ಮಾಡೋದ್ರಿಂದ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ಸೇವಾ ಭದ್ರತೆಯನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಪ್ರಥಮ ಆದ್ಯತೆ.